ಶಿವಮೊಗ್ಗದಿಂದ ಬರ್ತಾ ಇದ್ದ ಖಾಸಗಿ ಬಸ್ಸಿನಲ್ಲಿ ಪ್ರಯಾಣಿಕರೊಬ್ಬರಿಗೆ ಹಠಾತ್ ಆರೋಗ್ಯ ಕೈಕೊಟ್ಟಾಗ ಸಮಯ ಪ್ರಜ್ಞೆ ಮೆರೆದ ಬಸ್ ಚಾಲಕ ನೇರವಾಗಿ ಬಸ್ಸನ್ನೇ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗಕ್ಕೆ ಕೊಂಡೊಯ್ದು ದಾಖಲಿಸುವ ಮೂಲಕ ಮಾನವೀಯತೆಯನ್ನ ಮೆರೆದಿದ್ದಾರೆ. ಶಿವಮೊಗ್ಗದಿಂದ ಉಡುಪಿ ಮಣಿಪಾಲ ಮಾರ್ಗವಾಗಿ ಬರ್ತಾ ಇದ್ದ ಶ್ರೀ ಗಣೇಶ್ ಬಸ್ಸು ಪರ್ಕಳ ಸಮೀಪ ತಲುಪ್ತಾ ಇದ್ದಂತೆ ಅದರಲ್ಲಿ ಪ್ರಯಾಣಿಸ್ತಾ ಇದ್ದ ಪ್ರಯಾಣಿಕರೊಬ್ಬರಿಗೆ ಇದ್ದಕ್ಕಿದ್ದಂತೆ ತೀವ್ರ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡಿದೆ. ಪ್ರಯಾಣಿಕ ಅಸ್ವಸ್ಥರಾಗಿದ್ದನ್ನ ಗಮನಿಸಿದ ತಕ್ಷಣ ಬಸ್ಸಿನ ಚಾಲಕ ಮಂಜುನಾಥ್ ಅವರು ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತಿದ್ದಾರೆ. ತಡ ಮಾಡದೆ ಬಸ್ಸನ್ನ ಮಣಿಪಾಲದ ಕೆಎಂಸಿ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗದ ದ್ವಾರದವರೆಗೂ ಚಲಾಯಿಸಿಕೊಂಡು ಹೋಗಿದ್ದಾರೆ. ಆಸ್ಪತ್ರೆಗೆ ತಲುಪಿದ ತಕ್ಷಣವೇ ಅಸ್ವಸ್ಥ ಪ್ರಯಾಣಿಕನನ್ನ ತುರ್ತು ನಿಗಾ ಘಟಕಕ್ಕೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಯಾವುದೇ ಆಂಬ್ಯುಲೆನ್ಸ್ಗಾಗಿ ಕಾಯದೆ ಹತ್ತಿರದಲ್ಲೇ ಇದ್ದ ಆಸ್ಪತ್ರೆಗೆ ಬಸ್ಸನ್ನೇ ಅತ್ಯಂತ ವೇಗವಾಗಿ ಹಾಗೂ ಸುರಕ್ಷಿತವಾಗಿ ಚಲಾಯಿಸಿ ಪ್ರಯಾಣಿಕನ ಜೀವ ಉಳಿಸಿದ ಚಾಲಕ ಮಂಜುನಾಥ್ ಅವರ ಸಮಯ ಪ್ರಜ್ಞೆ ಮತ್ತು ಕರ್ತವ್ಯ ನಿಷ್ಠೆಗೆ ಸಾಮಾಜಿಕ ಜಾಲತಾಣ ಸೇರಿದಂತೆ ಸಾರ್ವಜನಿಕ ವಲಯದಲ್ಲಿ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ. ನಾನು ಮಂಜುನಾಥ್ ಅಂತ, ನಾನು ಈ ಬಸ್ಸಿನ ಚಾಲಕನಾಗಿದ್ದೇನೆ. ಏನಂದರೆ ನಾನು ರಜೆಗೆ ಬರುವುದು ಗಣೇಶ್ ಬಸ್ಸಲ್ಲಿ, ಯಾರಾದರೆ ಅವರಿಗೆ ರಜೆ ಬಂದಾಗ ನಾನು ಬರ್ತೇನೆ. ಹಾಗೆ ನಿನ್ನೆ ಶಿವಮೊಗ್ಗದಿಂದ ಉಡುಪಿಗೆ ಬರುವಾಗ ಒಂದು ಪ್ಯಾಸೆಂಜರ್ ಅವರಿಗೆ ಏನೋ ಪ್ಯಾನಿಕ್ ಆಗಿದ್ದರು. ಮತ್ತು ಹಾಗೆ ನಿರ್ವಾಹಕರು ನನ್ನ ಹತ್ರ ಹೇಳಿದರು, ಏನೋ ಒಂಥರ ಇದು ಮಾಡ್ತಾ ಇದ್ದಾರೆ, ಅವರು ಉಸಿರು ಮೇಲೆ ಕೆಳಗೆ ಮಾಡ್ತಿದ್ದಾರಂತ. ಅವಾಗ ನಾನು ಹೋಗಿ ನೋಡಿದೆ. ಪರ್ಕಳ ಬರುವಾಗ ಹೇಳಿದರು, MITಯಲ್ಲಿ ನಿಲ್ಲಿಸಿ ನೋಡುವಾಗ ಅವರಿಗೆ ಅಟ್ಯಾಕ್ ಆದದ್ದು ನನಗೆ ಗೊತ್ತಾಯಿತು, ಹಾರ್ಟ್ ಅಟ್ಯಾಕ್. ಹಾಗಾಗಿ ಬೇಗ ಎಮರ್ಜೆನ್ಸಿಗೆ ಸೇರಿಸಬೇಕು, ಯಾರು ಇಳಿಬೇಡಿ ಅಂತ ಹೇಳಿದೆ. ಫಸ್ಟಿಗೆ ನಾನು ಮತ್ತೆ ನೋಡಿಕೊಂಡು ಅವರು ತುಂಬ ವೆಟ್ ಆಗಿ ಫುಲ್ ವೆಟ್ ಆಗಿದ್ರು, ಬೆವರು ಹಿಡಿದು ಮೈಯೆಲ್ಲ ಕೋಲ್ಡ್ ಆಗಿತ್ತು, ಕಣ್ಣೆಲ್ಲ ಮೇಲ್ ಮಾಡ್ತಾ ಇದ್ರು. ಮತ್ತೀಗ ನೋಡಿ ಅವರನ್ನು ಫಸ್ಟಿಗೆ ಸೀದಾ ಯಾರನ್ನು ಇಳಿಬೇಡಿ ಅಂತ ಹೇಳಿ ಸೀದಾ ಎಮರ್ಜೆನ್ಸಿಗೆ ಬಂದು ನನ್ನ ಕರ್ತವ್ಯವನ್ನು ಮಾಡಿದ್ದೇನೆ. ಹಾಗೆ ಅದು ದೊಡ್ಡದು ಅಂತ ನಾನೇನು ಹೇಳುವುದಿಲ್ಲ, ಅದೇ ನಮ್ಮ ಚಾಲಕನದ್ದು ಒಂದು ಏನು ಹೇಳ್ತಾರೆ, ಅದು ಮಾನವೀಯತೆ. ಆ ಮಾನವೀಯತೆಯನ್ನು ನಾನು ಮಾಡಿದ್ದೇನೆ. ಇದು ಎಲ್ಲರೂ ಚಾಲಕರು ಮಾಡ್ತಾರೆ. ಹಾಗೆ ಎಲ್ಲರೂ ಯಾರಾದರೆ ಹಾರ್ಟ್ ಅಟ್ಯಾಕ್ ಆದಿದ್ದಾಗ CPR ಕೊಟ್ಟು ಅವರನ್ನು ಹಾಸ್ಪಿಟಲ್ಗೆ ಸೇರಿಸಬೇಕು. ಯಾರು ಹೆದರ್ಕೊಂಡು ಅವರನ್ನು ಮುಟ್ಟದೇ ಇದ್ದರೆ ಅವರ ಜೀವವೇ ಹೋಗ್ಬೋದು. ಹಾಗಿರುವಾಗ ಅದೊಂದು ಮಾತು ಹೇಳ್ತೇನೆ. ಪ್ಯಾಸೆಂಜರ್ ಕುತ್ಕೊಂಡಲ್ಲಿ ಇದ್ದರೂ ಅವರು ಹೆದರಿ ಹೋಗಿದ್ರು. ಹಾಗಾಗಿ ನಾನು ಆ್ಯಂಬುಲೆನ್ಸ್ ಕೂಡ ಓಡಿಸ್ತೇನೆ. ಹಾಗಾಗಿ ಗೊತ್ತಾಯ್ತು ನನಗೆ ಹೀಗೆ ಆಗಿದೆ ಅಂತ. ಹಾಗಾಗಿ ನಾನು ಅವರನ್ನು ಕರ್ಕೊಂಡು ಬಂದು ಮಾನವೀಯತೆಯಿಂದ ಬಿಟ್ಟಿದ್ದೇನೆ. ಎಷ್ಟು ವರ್ಷದವರು ಹೇಗಿದ್ದಾರೆ ಈಗ? ಅವರು ಅದೇ ನಾನು ಕೇಳಿದ್ದೇನೆ, ಈಗ ಹಾಸ್ಪಿಟ್ಲಲ್ಲಿ ಅವರು ಕೇಳಿ ಹೇಳ್ತೇನೆ ಅಂತ ಹೇಳಿದ್ದಾರೆ. ಅವರು ರವಿರಾಜ್ ಟೆಕ್ನಿಷಿಯನ್ ಅಂತ ಇದ್ದಾರೆ, ಅವರು ಕೇಳಿ ಹೇಳ್ತೇನೆ ಅಂತ ಹೇಳಿದ್ದಾರೆ. ರೆಸ್ಪಾನ್ಸ್ ಮಾಡಿದ್ದಾರೆ. ಮತ್ತು ಹಾಸ್ಪಿಟ್ಲಲ್ಲೂ ಬೇಗ ರೆಸ್ಪಾನ್ಸ್ ಮಾಡ್ತಾರೆ ಅವರು.